ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಘಟಕವಾಗಿರುವ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ 35ನೇ ಪದವಿ ಪ್ರದಾನ ಸಮಾರಂಭವು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಕೋಲ್ಕತ್ತಾದ ರಾಷ್ಟ್ರೀಯ ಹೋಮಿಯೋಪತಿ ವಿಶ್ವವಿದ್ಯಾನಿಲಯದ ನಿವೃತ್ತ ನಿರ್ದೇಶಕ ಡಾಕ್ಟರ್ ಸುಭಾಷ್ ಸಿಂಗ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಶತಮಾನಗಳ ಇತಿಹಾಸವಿರುವ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಲ್ಲಿ ಸಾಮಾನ್ಯ ಶೀತ ಜ್ವರದಿಂದ ಗಂಭೀರ ಕಾಯಿಲೆಗಳನ್ನು ಗುಣಪಡಿಸುವ ಪರಿಣಾಮಕಾರಿ ಔಷಧಿ ಲಭ್ಯ. ಇದರಿಂದಾಗಿ ಈ ಚಿಕಿತ್ಸಾ ಪದ್ಧತಿ ಸಮಾಜದಲ್ಲಿ ಇನ್ನೂ ತನ್ನ ನಂಬಿಕೆ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಂಡಿದೆ ಎಂದರು. As I look at the bright face of the graduating class, I am reminded of the immense potential, dedication, and perseverance that each one of you possess. Today marks not just the culmination of years of hard work, but also the beginning of a new journey, one that will test your resilience, shape your character, and define your legacy. Today, when you start a new journey, you have completed your rigorous study, numerous practical exams, and tireless effort to reach this point. But when you embark on this new journey, being a homeopath, you have more responsibility because the world demands from you more hard work. The hard work not only to serve the humanity, the hard work not only to show to the humanity that homeopathy works miraculously. ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಉಪಕುಲಪತಿ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಮಾತನಾಡಿ, ಫಾದರ್ ಮುಲ್ಲರ್ನಿಂದ ಪದವಿ ಪಡೆದು ವೃತ್ತಿ ಬದುಕಿಗೆ ಕಾಲಿರಿಸುವ ವೈದ್ಯರು ಸಹಾನುಭೂತಿಯಿಂದ ಸೇವೆ ಸಲ್ಲಿಸುವಂತೆ ಕಿವಿಮಾತು ಹೇಳಿದರು. The vision is very, very important. There was a guru in Sanskrit has a beautiful meaning, which says to dispel the darkness. And he was teaching to a group of students, and there was a blind student in the class. He was only wondering what he could do in his life. He asked him a question: is there anything worse than losing one's eyesight? The guru looked at him intently and told him, yes, you may have lost your eyesight. If you lose your vision, you would have lost everything in your life. Vision is very important, and through that vision, Father Muller has begun this work, and even this day it continues through each and every one of you. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಮತ್ತು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಅಧ್ಯಕ್ಷ ರೆವರೆಂಡ್ ಫಾದರ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೋಮಿಯೋಪತಿ ತತ್ವಗಳೊಂದಿಗೆ ಸಮಗ್ರವಾಗಿ ಹೋಮಿಯೋಪತಿ ಕಲಿಕೆ ಮತ್ತು ಚಿಕಿತ್ಸೆಯ ಪ್ರಗತಿ ಹಾಗೂ ತಾಂತ್ರಿಕ ಪ್ರಗತಿಯನ್ನು ಗುರುತಿಸಿಕೊಂಡು ಕಲಿಯುವುದನ್ನು ಮುಂದುವರಿಸುವಂತೆ ಕರೆ ನೀಡಿದರು. We celebrate the achievements of the future homeopathic practitioners. After many hours of study, I was trying to
find out how many hours of study a medical student has to do all these years. It comes nearly 5,000 hours. I hope you have done that with all your classes and library hours or more. And the exams you enjoy after this hard work, this unique moment, one of its kind of your life. Certainly this is a moment that brings joy, and that you become the joy of your own family and this great family, Father Muller's. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ವಂದನೆಯ ಅಶ್ವಿನ್ ಕ್ರಾಸ್ತಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ಫಾರ್ಮಾಸ್ಯೂಟಿಕಲ್ ಡಿವಿಷನ್ನ ಆಡಳಿತಾಧಿಕಾರಿ ವಂದನೆಯ ನೆಲ್ಸನ್ ಧೀರಜ್ ಪಾಯಸ್, ಉಪಪ್ರಾಂಶುಪಾಲರಾದ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಸಾ, ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಗಿರೀಶ್ ನಾವಡ, 2025ರ ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ರೇಷಲ್ ನೊರನ್ನ ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ESJ ಪ್ರಭುಕಿರಣ್ 2024-25ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿಯನ್ನ ಮಂಡಿಸಿ ನಂತರ ಪದವೀಧರರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂದರ್ಭದಲ್ಲಿ 89 ಹೋಮಿಯೋಪತಿ ಪದವೀಧರರು ಮತ್ತು 26 ಸ್ನಾತಕೋತ್ತರ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯವು ನಡೆಸಿದ ಹೋಮಿಯೋಪತಿ ಪದವಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ 6 ಮಂದಿ, ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ 11 ಮಂದಿಯನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. 2021-22ರ ಸಾಲಿನ ಸ್ನಾತಕೋತ್ತರ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆಗಿದ್ದ ವಿದ್ಯಾರ್ಥಿ ಶ್ರೇಯಾಂಕ್ ಎಸ್ ಕೋಟ್ಯನ್ ಅವರಿಗೆ ಡಾಕ್ಟರ್ ಸುಮೋದ್ ಜಾಕೋಬ್ ಸೋಲೋಮನ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆ ನೀಡುವ ಚಿನ್ನದ ಪದಕವನ್ನ ಮುತ್ತು ಒಲಿಯಮ್ಮೈ ನಾಚಿಯಪ್ಪ ಅವರಿಗೆ ನೀಡಿ ಗೌರವಿಸಲಾಯಿತು. ಪದವಿ ವಿದ್ಯಾರ್ಥಿಗಳ ಶ್ರೇಷ್ಠತಾ ಪ್ರಶಸ್ತಿಯನ್ನ ಡಾಕ್ಟರ್ ಎ ದೇವಿಕಾ ಮತ್ತು ಸ್ನಾತಕೋತ್ತರ ಪದವೀಧರ ಪ್ರಶಸ್ತಿಯನ್ನ ಡಾಕ್ಟರ್ VR ಕೃಷ್ಣ ಕಿರಣ್ ಭಟ್ ಅವರು ಪಡೆದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕ ವಂದನೆಯ ರಿಚರ್ಡ್ ಅಲೋಶಿಯಸ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿಯೋಜಿತ ನಿರ್ದೇಶಕ ಮತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ ವಂದನೆಯ ಫೌಸ್ಟಿನ್ ಲುಕಾಸ್ ಲೋಪೋ ವಂದಿಸಿದ್ರು. ಡಾಕ್ಟರ್ ಸ್ಕಂದನ್ ಎಸ್ ಕುಮಾರ್, ಡಾಕ್ಟರ್ ಆಡ್ಲಿನ್ ಆರ್ ಗೋನ್ಸ್ವಾಲಿಸ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.